ಕೊಲ್ಲಮೊಗ್ರದ ಕಟ್ಟರಸ್ತೆಯಲ್ಲಿ ರಾಜಾರೋಷವಾಗಿ ಆನೆಯೊಂದು ರಸ್ತೆ ದಾಟುತ್ತಿದ್ದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೊಲ್ಲಮೊಗ್ರದ ಕಟ್ಟರಸ್ತೆಯ ಮೂಲಕ ಆನೆಯೊಂದು ರಸ್ತೆ ದಾಟುತ್ತಿದ್ದ ವೇಳೆ ಸ್ಕೂಟಿಯಲ್ಲಿ ಬಂದ ದಂಪತಿಗಳನ್ನು ನೋಡಿದ ಆನೆಯು ತನ್ನ ಪಾಡಿಗೆ ಕಾಡಿನ ಕಡೆ ಪ್ರಯಾಣ ಬೆಳೆಸಿದೆ. ಸದ್ಯ ಕಾಡಾನೆಯಿಂದ ದಂಪತಿಗಳು ಪಾರಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಸುಳ್ಯ ಪರಿಸರದಲ್ಲಿ ಆನೆಗಳು ಸಂಚಾರ ನಡೆಸ್ತಾ ಇದ್ದು ವಾಹನ ಸವಾರರು ಎಚ್ಚರಿಕೆಯಿಂದ ಪ್ರಯಾಣಿಸುವಂತೆ ಮನವಿ ಮಾಡಲಾಗಿದೆ.